ಕಾರ್ಮಿಕರಿಗೆ ಮಾಲಕರು ಕನಿಷ್ಠ ಕೂಲಿ, ತುಟ್ಟಿ ಭತ್ಯೆ ಮತ್ತು ಡಿಎ ನೀಡದೆ ವಂಚಿಸ್ತಾ ಇತ್ತು. ಈ ವಂಚನೆಯಲ್ಲಿ ಶಾಮೀಲಾಗಿರುವ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳನ್ನು ತಕ್ಷಣ ಸೇವೆಯಿಂದ ವಜಾಗೊಳಿಸಬೇಕು. ಸರ್ಕಾರ ನಿಗದಿಪಡಿಸಿರುವ ವೇತನ ಹಾಗೂ ಬಾಕಿ ಇರುವ ವೇತನವನ್ನು ಬಿಡಿ ಕಂಪನಿಗಳು ತಕ್ಷಣ ನೀಡುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಜೆಡಿಎಸ್ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿಯ ಅಧ್ಯಕ್ಷ ಅಶ್ರಫ್ ಕಲ್ಲೇಗ ಅವರು ಆಗ್ರಹಿಸಿದರು. ಶುಕ್ರವಾರ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 10 ದಿನದ ಒಳಗಾಗಿ ನಮ್ಮ ಬೇಡಿಕೆಗೆ ಸ್ಪಂದನೆ ಸಿಗದೇ ಇದ್ದರೆ ಪುತ್ತೂರಿನ ಮಿನಿ ವಿಧಾನಸೌಧದ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಆರಂಭಿಸಲಾಗುವುದು. ಬಿಡಿ ಕಂಪನಿಗಳಿಗೆ ಬೀಗ ಜಡಿಯುವ ಕೆಲಸವನ್ನ ಪಕ್ಷದ ವತಿಯಿಂದ ಮಾಡಲಾಗುವುದು ಎಂದವರು ಎಚ್ಚರಿಸಿದರು. ಮತ್ತೆ ಕೆಲವು ಕಂಪನಿಗಳು ಸರ್ಕಾರಕ್ಕೆ ತೆರಿಗೆ ವಂಚಿಸಿಗಳಿಗೋಸ್ಕರ ನಕಲಿ ಬೀಡಿಯನ್ನು ತಯಾರಿಸಿ ಮಾರಾಟ ಮಾಡ್ತಾ ಇದೆ. ಇದನ್ನು ಕೂಡ ಅಧಿಕಾರಿಗಳು ಸರ್ಕಾರದ ಎಚ್ಚೆತ್ತುಕೊಂಡು ಅಂತ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮತ್ತೆ ಗುತ್ತಿಗೆದಾರರಿಂದ ಈಗ ಬೀಡಿ ಕಾರ್ಮಿಕರಿಗೆ ಚೆಕ್ ಮೂಲಕ ಅವರಿಗೆ ಮಜೂರನ್ನು ಕೊಡಬೇಕು ಅಂತ ನಾವು ಒತ್ತಾಯಿಸ್ತೇವೆ. ಅವರಿಗೆ ವಂಚನೆ ಆಗ್ತಾ ಇದೆ. ಗುತ್ತಿಗೆಗಾರರು ಕೂಡ ಅವರಿಗೆ ಸರಿಯಾದಂಥ ವೇತನ ಕೊಡ್ತಾ ಇಲ್ಲ, ಸರಿಯಾದಂಥ ಬೋನಸ್ ಕೂಡ ಇವತ್ತು ಕೊಡ್ತಾ ಇಲ್ಲ. ಅವರಿಗೆ ಇರುವುದೇ ವಾರಕ್ಕೆ 1-2-3 ಕೆಲಸ, ಅದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಇದನ್ನು 10 ದಿನದ ಒಳಗಾಗಿ ಕಂಪನಿಗಳು ಕೊಡದಿದ್ದರೆ ನಾವು ಮಿನಿ ವಿಧಾನಸೌಧದ ಎದುರಿಗೆ. ಜೆಡಿಎಸ್ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿಯ ಮಾಜಿ ಅಧ್ಯಕ್ಷ ಐಸಿ ಕೈಲಾಸ್ ಕೆದಂಬಾಡಿ, ಕ್ಷೇತ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಾಧಾಕೃಷ್ಣ ಸಾಲ್ಯಾನ್, ಕ್ಷೇತ್ರ ಸಮಿತಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮಹಾವೀರ್ ಜೈನ್ ಮಾಧ್ಯಮಗೋಷ್ಠಿಯಲ್ಲಿ ಹಾಜರಿದ್ದರು.